ತುಳು ರಂಗಭೂಮಿ ನಿಂತ ನೀರಾಗತೆ ಬದಲಾವಣೆ ಆಗ್ತಾ ಇದೆ. ಹೊಸತನ ಮತ್ತು ಬದಲಾವಣೆಯನ್ನ ಪ್ರೇಕ್ಷಕರು ಸ್ವೀಕರಿಸುತ್ತಾರೆ ಎಂಬುದು ಶಿವತೀರ್ಥಗುಡಿಗೆ ನಾಟಕ ಸಾಕ್ಷಿ ಎಂದು ತುಳು ನಾಟಕ ಸಿನಿಮಾ ನಿರ್ದೇಶಕ ವಿಜಯ್ ಕುಮಾರ್ ಕುಡಿಯಲ್ ಬೈಲಿ ಹೇಳಿದರು. ಅವರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಸಮೂಹ ಸಂಸ್ಥೆಗಳ ಸಂಯೋಜನೆಯಲ್ಲಿ ಭ್ರಮರ ಇಂಚರ ನುಡಿ ಹಬ್ಬದ 2ನೇ ದಿನದ ಕಾರ್ಯಕ್ರಮದಲ್ಲಿ ತುಳು ರಂಗಭೂಮಿ ಮತ್ತು ಸಿನಿಮಾ ವಿಷಯದ ಬಗ್ಗೆ ಮಾತನಾಡಿ, ಒಬ್ಬ ಹಾಸ್ಯ ಕಲಾವಿದನನ್ನ ಜನ ಹಾಸ್ಯ ಕಲಾವಿದನಾಗಿ ನೋಡಲು ಬಯಸ್ತಾರೆ. ಅವನು ಬೇರೆ ಪಾತ್ರಗಳು ಮಾಡಿದರೆ ಪ್ರೇಕ್ಷಕ ಸ್ವೀಕರಿಸುವುದಿಲ್ಲ. ಇದು ಮೊದಲು ಬದಲಾಗಬೇಕು. ಕಾಲ ಬದಲಾದಂತೆ ಜನ ನೋಡುವ ದೃಷ್ಟಿಯೂ ಬದಲಾಗಬೇಕು. ಅಸಲು ಸಿನಿಮಾ ಹಾಸ್ಯ ಕಾರಣದಿಂದ ಹಿಟ್ಟಾಯಿತು, ಆದರೆ ಒಳ್ಳೆಯ ಕಥೆ ಇರುವ ಮಧ್ಯೆ ನೆಲ ಕಚ್ಚಿತು. ತುಳು ಚಿತ್ರರಂಗ ಈಗಿನಂತೆ ಇಲ್ಲ. ಹಿಂದೆ ಒಂದು ಸಿನಿಮಾ ಮಾಡಬೇಕಾದ್ರೆ ತಾಂತ್ರಿಕ ಕೆಲಸಕ್ಕಾಗಿ ಚೆನ್ನೈಯನ್ನೇ ಅವಲಂಬಿಸಬೇಕಾಗಿತ್ತು. ಈಗ ಎಲ್ಲ ವ್ಯವಸ್ಥೆಗಳು ಬೆಂಗಳೂರಿನಲ್ಲಿ ಇರುವುದರಿಂದ ತುಂಬ ಸುಲಭವಾಗಿದೆ. ಆಮೆ ನಡಿಗೆಯಲ್ಲಿ ನಡೀತಾ ಇದ್ದಂತಹ ತುಳು ಚಿತ್ರರಂಗದ 2010ರಿಂದ ಮತ್ತೆ ವೇಗವನ್ನು ಪಡೆದಿದೆ. ಸೀಮಿತ ಮಾರುಕಟ್ಟೆ ಇರುವ ನಮ್ಮ ತುಳು ಸಿನಿಮಾ ಈಗ ಹೆಚ್ಚಾಗಿ ನಿರ್ಮಾಣವಾಗ್ತಾ ಇದೆ. ಕರಾವಳಿಯ ದೇವಸ್ಥಾನಗಳು ಇರುವವರೆಗೆ ತುಳು ನಾಟಕಕ್ಕೆ ಅಂತ್ಯವಿಲ್ಲ ಎಂದರು. ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಮಾತನಾಡಿ, ಬೆಂಗಳೂರಿನಲ್ಲಿ ಮಲಯಾಳಂ ಸಿನಿಮಾಕ್ಕೆ 80 ಥಿಯೇಟರ್ ಸಿಕ್ಕಿದ್ರೆ ತುಳು ಸಿನಿಮಾಕ್ಕೆ ಒಂದು ಥಿಯೇಟರ್ ಪಡೆಯುವುದು ಕಷ್ಟದಾಯಕವಾಗಿದೆ. ತುಳು ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ತುಳುವರ ಒಲವು ಹೆಚ್ಚಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ತುಳು ಸಿನಿಮಾ ಮತ್ತು ನಾಟಕ ರಂಗದ ಹೆಸರಾಂತ ಕಲಾವಿದ ಅರವಿಂದ್ ಬೋಳಾರ್, ಸರೋಜಿನಿ ಶೆಟ್ಟಿ, ಶರತ್ ಶೆಟ್ಟಿ ಕಿನ್ನಿಗೋಳಿ, ನರೇಂದ್ರ ಕೆರೆಕಾಡು, ಸುಧಾಕರ ಸಾಲ್ಯನ್ ಸಂಕಲಕರಿಯ, ವಿಷ್ಣು ಪ್ರಸಾದ್ ಹೆಗ್ಡೆ, ಕೊಡೆತ್ತೂರು ಗುತ್ತು, ಸುಜ್ಞಾನ್ ಬಿ ರೈ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ವಿವಿಧ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂವಾದದಲ್ಲಿ ಭಾಗವಹಿಸಿದರು. 2000 ವರ್ಷ ಗ್ರೀಕ್ ರೋಮ್ ಅಂತ ಕಡೆಗಳೆಲ್ಲ ನಾಟಕ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಇವತ್ತು ಸುಮಾರು 100 ವರ್ಷದ ಇತಿಹಾಸ ಇರೋ ಒಂದು ಸಿನಿಮಾ ಇನ್ನೂ ಅಂಬೆಗಾಲಿಟ್ಟಿರೋ ಚಿಕ್ಕ ಮಗು. ರಂಗಭೂಮಿಯಿಂದಾನೇ ಸಿನಿಮಾ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆಂದ್ರೆ ಈ ಸಿನಿಮಾ ಅನ್ನೋ ಒಂದು ವಿಜ್ಞಾನ ಮತ್ತು ಕಲೆ ಬಂತಲ್ಲ, ಒಂದು ಸುನಾಮಿ ತರ ಬಂತು. ಎಲ್ಲ ಪುಸ್ತಕ ಓದೋದು ಕಮ್ಮಿ ಆಯಿತು, ನಾಟಕ ಹೋಗೋದು ಕಮ್ಮಿ ಆಯಿತು. ಬಟ್ ಆ ಸಿನಿಮಾದಲ್ಲಿ ಅಂತ ಪವರ್ ಇದೆ. ಮಹಾನ್ ನಿರ್ದೇಶಕರು, ನಿರ್ಮಾಪಕರು ನಾಟಕದಿಂದ ಹಲವಾರು ಕಥೆಗಳನ್ನು ತಗೊಂಡು ಅದನ್ನು ಸಿನಿಮಾ ಮಾಡಿ ಪ್ರೇಕ್ಷಕರಿಗೆ ತೋರಿಸೋದು. ಏನು ಬಂತು ಸಿನಿಮಾದಲ್ಲಿ ಮತ್ತೆ ನಾಟಕದಲ್ಲಿ? ಸಿನಿಮಾ ಒಂದು ಅದ್ಭುತ ಕಲೆ. ಇವೆಲ್ಲ ಸೇರಿ 21-22 ಕ್ರಾಫ್ಟ್ಗಳು ಸೇರಿ ಸಿನಿಮಾ ಆಗಿದೆ. ಹೆಚ್ಚಿನ ಪೋಟಿಗಳು ಚಿತ್ರಗಳು ಒಂದು ಸುಮಾರು 2010ನೇ ಇಸವಿದ ಮೂಲಕ ಹೋಗಿ ಆಯಾಮಟ್ಟಿಗಳು ತುಳು ಪ್ರೇಕ್ಷಕರು ಹಾಸ್ಯ ಪ್ರಧಾನ ಕಥೆನೇ ಮಸ್ತ್ ಇಷ್ಟಪಡಬೇಕು ನಮ್ಮ ದೃಷ್ಟಿಗಳು. ರಂಗಭೂಮಿಗೆ ಹಾಸ್ಯ ಪ್ರಧಾನ ನಾಟಕಗಳಿಗೆ ಜಾಸ್ತಿ ಪ್ರೋತ್ಸಾಹ ಸಿಕ್ಕಿಲ್ಲ ದೃಷ್ಟಿಗಳು ಯಾಕಂದ್ರೆ ತಪ್ಪು ಮಾಡಬೇಕು. ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗಿ ತುಳು ಸಿನಿಮಾ ಚಿತ್ರರಂಗಗಳು ಹೋಗಿದೆ. ಸಾಯಿ ಮಾಸ್ಟರ್ ಪಂಡ್ಲಕ್ಕನೆ ತುಳು ಚಿತ್ರರಂಗವಾಗಿ ಆಯಾಮ ಕೊರೆಯುವುದು ಹೇಗೆ ಮಾಡ್ತಾರೆ. ಒಂದು ರೀತಿಯ ಆಯಾಮ ಕೊರಲಿಲ್ಲ ಯಾನೆ ಆಯ್ತಾ. ಅವನತಿಗಳ ಕಾರಣ ಯಾನೇ ಪಂಡ ಆ ಹಾಸ್ಯ ಸಿನಿಮಾಗೆ ತಿಕ್ಕದಿನ ಹಂಚಿನ ಒಂದು ಮಲ್ಲ ಮಟ್ಟದ ಪ್ರೋತ್ಸಾಹನೆ ತುಳು ಚಿತ್ರರಂಗಕ್ಕೆ ಒಂದು ಉತ್ತಮ ಗಾಯಗೊಂಡ ಸುದ್ದಿ ಅಂದರೆ ತುಳು ಸಿನಿಮಾ ಅಡ್ವರ್ಟೈಸ್ಮೆಂಟ್ ಮಾಡ ತುಳು ಸಿನಿಮಾ ದುಡ್ಡು ಬಾಡಿ ನಗಲಿಕ್ಕೆ ಆ ದುಡ್ಡು ಪಿಲ ಪಡ್ಕೊಂಡು ತುಳು ಸಿನಿಮಾ ತುಳು ತುಳು ಸಿನಿಮಾದ ನಿರ್ಮಾಪಕರಿದ್ದರು, ತುಳು ಸಿನಿಮಾದ ಮಾರ್ಕೆಟ್ ಇಚ್ಚಿ ಕಂಪನಿ ಬ್ರಹ್ಮೇಟ್ ನಮ್ಮ ಇದ್ದಾರೆ. ಆಡ ಒಳ್ಳೆಯ ಬರುವ ಸಣ್ಣ ಅದನ್ನು ಒಂದು ಸುಳ್ಳು ಮಾಡ್ತಾರೆ. ಐದು ಪಕ್ಕ ಅವೇ ಒಂದು ಸೂತ್ರ ನಮ್ಮ ತುಳು ಚಿತ್ರರಂಗ ದುಡ್ಡು ಹೋಗೋದು. ಇಂಗ್ಲಿಷ್ ವಾಡಿನ ಸಾಧ್ಯನೇ ನನಗೆ ಇಂಗ್ಲಿಷ್ ಮಲ್ಲ ಭೂತ ತಗೊಂಡು ನಮ್ಮ ವಾರುಂಡಿ ಕಾರ್ಯಕ್ರಮ ನಾಟಕ ಅವ್ರ ತುಳು ಭಾಷೆ ಒಟ್ಟು ನಮ್ಮ ಬೇರೆ ಭಾಷೆ ಮಿಕ್ಸ್ ಮಾಡುವ ಆ ನಂಚ ಮಾಡಿದ್ರೆ ಬೇರೆ ಸಮುದಾಯದಲ್ಲಿ ಅಕ್ಕನ ಭಾಷೆಯ ನಡುಟ್ಟು ಬೇರೆ ಭಾಷೆ ಮಿಕ್ಸ್ ಮಾಡ್ಬಿಟ್ಟಿದೆ. ಮುಸ್ಲಿಂ ಯಾವಡೆ, ಕ್ರೈಸ್ತ ಯಾವಡೆ ತುಳು ಕೊಡ್ತಾರ ನಿಲ್ಲಕ್ಕೆ ವಾಟ್ಸಪ್ಗೆ ಅದು ತುಳು ಪಾತ್ರ ಅಕ್ಕನ ಭಾಷೆನೇ ಅಕ್ಕಲಿಗೆ ಮಲ್ಲ